ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನವಾರ್ಡ್ ನೇತೃತ್ವದ ತಂಡ ಭೇಟಿ ನೀಡಿತ್ತು. ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಕುಮಾರ್ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಎರಡು ದಿನಗಳ ಕಾಲ ಎಸ್ಸಿಡಿಸಿಸಿ ಬ್ಯಾಂಕ್ ಸೇರಿದಂತೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳ ಕಾರ್ಯನಿರ್ವಹಣೆಯ ಬಗ್ಗೆ ಈ ಅಧ್ಯಯನ ತಂಡವು ವಿಶೇಷ ಅಧ್ಯಯನ ನಡೆಸಿತು. ನಬಾರ್ಡ್ ನಿಯೋಜಿತ ಅಧ್ಯಯನ ತಂಡವು ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಭೇಟಿ ನೀಡಿದ್ದು, ಈ ಅಧ್ಯಯನ ತಂಡವು ಬ್ಯಾಂಕಿನ ಸಮಗ್ರ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ. ಬ್ಯಾಂಕಿನ ವ್ಯವಹಾರ ಚಟುವಟಿಕೆಗಳ ವೈವಿಧ್ಯೀಕರಣ, ಕ್ರೆಡಿಟ್ ಮಾನಿಟರಿಂಗ್ ಬಗ್ಗೆ ಮತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಗಣಕೀಕರಣದ ಬಗ್ಗೆ ಹಾಗೂ ಕೃಷಿ ಸಾಲ ಮರುಪಾವತಿಯಲ್ಲಿ ಬ್ಯಾಂಕ್ ಕಳೆದ 25 ವರ್ಷಗಳಿಂದ 100% ಸಾಧನೆಯು ಸೇರಿದಂತೆ ಇನ್ನಿತರ ಪ್ರಮುಖ ವಿಷಯಗಳ ಬಗ್ಗೆಯೂ ಅಧ್ಯಯನ ತಂಡ ಪೂರಕ ಮಾಹಿತಿಯನ್ನು ಪಡೆದುಕೊಂಡಿತು. ಈ ಬ್ಯಾಂಕಿನ ಒಂದು ಸ್ಥಿತಿಗತಿಗಳನ್ನ ನಮ್ಮ ಎಲ್ಲ ರಾಜ್ಯದಿಂದ ಬಂದಂತ ಎಲ್ಲ ಬ್ಯಾಂಕಿನ ಪ್ರತಿನಿಧಿಗಳು ಗಮನಿಸಿದಂಥ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ಕಿಂತ ಅತ್ಯುತ್ತಮವಾಗಿದೆ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ತಾಯಿಯಾಗಿದ್ರು ಅದಕ್ಕೆ ಸರಿಸಾಟಿಯಾಗಿ ಅಂದ್ರೆ ಅಪೆಕ್ಸ್ ಬ್ಯಾಂಕಿಗೆ ಸರಿಸಾಟಿಯಾಗಿ ವ್ಯವಹಾರದಲ್ಲಿ ಸುಮಾರು 30-35 ವ್ಯವಹಾರವನ್ನು ಮಾಡ್ತಿರುವಂತ ಬ್ಯಾಂಕು, ಹೆಗ್ಗಳಿಕೆಯ ಬ್ಯಾಂಕು ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನುವಂಥದ್ದು. ಮತ್ತು ಅನೇಕ ಅಂಶಗಳನ್ನು ಗಮನಿಸಿದಾಗ ಬ್ಯಾಂಕು ಒಂದು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅಥವಾ ಮಲ್ಟಿನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಆ ಬ್ಯಾಂಕಿನ ಮಟ್ಟಕ್ಕೆ ವ್ಯವಹಾರವನ್ನ ಮಾಡಿರುವಂಥದ್ದು. ಇವತ್ತಿನ ಆವಿಷ್ಕಾರದಲ್ಲಿ ಇವತ್ತಿನ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಇಡೀ ದಕ್ಷಿಣ ಕನ್ನಡಾದ್ಯಂತ ತನ್ನದೇ ಆದಂತ ಛಾಪನ್ನ ಮೂಡಿಸಿರುವಂಥದ್ದು. ಇದು ನಮ್ಮ ಎಲ್ಲ ಬ್ಯಾಂಕ್ಗಳಿಗೂ ನಾವು ಹೇಗೆ ಈ ಬ್ಯಾಂಕ್ ಅನ್ನ ನೋಡಿದಂತ ಸಂದರ್ಭದಲ್ಲಿ, ಈ ಬ್ಯಾಂಕಿನ ವತಿಯಲ್ಲಿ ನಡೀತಿರುವಂತಹ ಅನೇಕ ಚಟುವಟಿಕೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ನಾವು ಹೇಗೆ ಇಲ್ಲಿಯ ಒಳ್ಳೆಯ ವಿಚಾರಗಳನ್ನ ನಮ್ಮಲ್ಲಿಗೆ ತೆಗೆದುಕೊಂಡು ಹೋಗಿ ಹೇಗೆ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಬಹುದು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಏನಾದ್ರೂ ಸಾಧನೆ ಮಾಡಬಹುದು ಅನ್ನುವಂಥದ್ದಕ್ಕೆ ಒಂದು ಮಾನದಂಡವಾಗಿರುವಂಥದ್ದು ಕರ್ನಾಟಕ ಅಲ್ಲ, ಇಡೀ ರಾಜ್ಯದ ರೋಲ್ ಮಾಡೆಲ್ ಅಂದ್ರೆ ದಕ್ಷಿಣ ಕನ್ನಡದ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ತಪ್ಪಾಗಲ್ಲ. ಸಹಕಾರ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಈ ಬ್ಯಾಂಕಿನ ಎಲ್ಲ ವಿಚಾರಗಳನ್ನ ಗಮನಿಸಿ ನಂತರ ಈ ನವೋದಯ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವಂತ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳ ಒಂದು ಉತ್ಪನ್ನಗಳನ್ನ ಅವರು ತಯಾರಿಸಿರುವಂಥದ್ದು ಮತ್ತು ಅವರು ಹೇಗೆ ಲಾಭವನ್ನ ಗಳಿಸಿದ್ದಾರೆ, ಹೇಗೆ ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ಗಮನಿಸಿದ್ವಿ. ಶ್ರೀ ಸಿದ್ಧಿವಿನಾಯಕ ಸ್ವಸಹಾಯ ಗುಂಪಿರ್ಬೋದು ಅಥವಾ ಗಜಾನನ ಸ್ವಸಹಾಯ ಗುಂಪಿರ್ಬೋದು, ಅವರು ಹೆಣ್ಣು ಮಕ್ಕಳು ಗುಡಿಗೈಗಾರಿಕೆ ಮಾಡಿರುವುದು, ಪ್ರದರ್ಶನಕ್ಕೆ ಇಟ್ಟಿರುವುದು ಎಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಅವರು ತಮ್ಮ ಕಾಲ ಮೇಲೆ ನಿಲ್ಲುವಂತಹ ಒಂದು ಪರಿಸ್ಥಿತಿನ ನಿರ್ಮಾಣ ಕೊಟ್ಟಿರುವಂಥದ್ದು ಬಹಳ ಒಂದು ಹೆಗ್ಗಳಿಕೆಯ ವಿಚಾರ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಬಾರ್ಡ್ ವತಿಯಿಂದ ವಿಶೇಷವಾಗಿ ಈ ಒಂದು 2 ದಿವಸದ ಅಧ್ಯಯನದ ನಂತರ ನಾವು ನಮ್ಮ ಬ್ಯಾಂಕ್ಗಳಲ್ಲಿ ಹೇಗೆ ಇದನ್ನ ಅಳವಡಿಸ್ಕೊಬೇಕು, ಹೇಗೆ ನಾವು ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿರೋದ್ರಿಂದ
ಇಲ್ಲಿಂದ ನಾವು ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಸ್ಥಳಗಳಿಗೆ ತೆರಳುತ್ತೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಮುಂದೆ ಫ್ಯಾಕ್ಸ್ ಅನ್ನ ಭೇಟಿ ನೀಡುವಂಥದ್ದು ಮತ್ತು ವಿವಿಧ ಏನು ನಮ್ಮ ಸ್ವಸಹಾಯ ಗುಂಪಿನ ಒಂದು ಉತ್ಪಾದನೆಯನ್ನ ಏನು ಉತ್ಪನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಗಮನಿಸುವಂಥದ್ದು ಮತ್ತು ನಮ್ಮ ನಬಾರ್ಡಿನ ತರಬೇತಿ ಕೇಂದ್ರ ಬಳ್ಳನ್ನು ಭೇಟಿ ನೀಡುವಂಥದ್ದು ಇಷ್ಟೆಲ್ಲ ಇದೆ. ಈ ಎಲ್ಲದಕ್ಕಿಂತ ಒಂದು ಸಾರಾಂಶ ಏನಂದ್ರೆ, ಮೊಟ್ಟ ಮೊದಲಿಗೆ ಈ ಭಾಗದ ಜನಕ್ಕೆ ಅಂದ್ರೆ ಈ ಕರಾವಳಿಯ ಜನಕ್ಕೆ ನಮ್ಮ ಬ್ಯಾಂಕ್ ಅನ್ನುವಂತ ಒಂದು ಅಭಿಮಾನ ಇದೆ. ಆ ನಮ್ಮ ಬ್ಯಾಂಕ್ ಅನ್ನುವಂತ ಒಂದು ಅಭಿಮಾನಕ್ಕೆ ಈ ಬ್ಯಾಂಕ್ ಇಷ್ಟೆತ್ತರಕ್ಕೆ ಬೆಳೆದಿದೆ ಅನ್ನುವಂಥದ್ದು, ಈ ಬೆಳೆಸುವಂತ ನಿಟ್ಟಿನಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ವಿಶೇಷವಾದಂತಹ ಪಾತ್ರವನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ಇಲ್ಲಿ ನೋಡಿದಂದ್ರೆ ಈ ಸ್ವಸಹಾಯ ಗುಂಪುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನನಗನ್ನಿಸ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಖ್ಯೆ ಕನಿಷ್ಠ 33,000ಕ್ಕಿಂತ ಹೆಚ್ಚು ಸ್ವಸಹಾಯ ಗುಂಪುಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದು ಸೌತ್ ಕೆನರಾ DCC ಬ್ಯಾಂಕ್ ಮುಖಾಂತರ ಅವರಿಗೆ ಒಂದು ಆರ್ಥಿಕ ಸಹಾಯವನ್ನು ನೀಡಿ ಅವ್ರನ್ನ ಮಹಿಳೆಯರಿಗೆ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಒಂದು ಅವಕಾಶವನ್ನು ಏನು ಮಾಡಿಕೊಟ್ಟಿದಾರಲ್ಲ, ಅದು ಬಹಳ ಮೆಚ್ಚುವಂಥದ್ದು ಒಂದು ಕೆಲಸ ಈ ಒಂದು ಸೌತ್ ಕೆನರಾ DCC ಬ್ಯಾಂಕಿನಿಂದ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಏನು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನೋಡಿದಾಗ ಸತತವಾಗಿ 17 ಬಾರಿ ಅಪೆಕ್ಸ್ ಬ್ಯಾಂಕ್ನಿಂದ ಪ್ರಪ್ರಥಮ ಒಂದು ಬಹುಮಾನವನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ಇಡೀ ಕರ್ನಾಟಕದಲ್ಲಿ ಇದು ಒಂದು ಸೌತ್ ಕೆನರಾ DCC ಬ್ಯಾಂಕು ಶ್ರೀ ರಾಜೇಂದ್ರ ಕುಮಾರ್ ಅವರ ಒಂದು ಲೀಡರ್ಶಿಪ್ನಲ್ಲಿ ಒಳ್ಳೆಯ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ. ಮುಂದೆ ಕೂಡ ಈ ಬ್ಯಾಂಕು ಅದೇ ರೀತಿ ಮುಂದುವರಿಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ಇವತ್ತು ಅದು ಕೇವಲ ನಮ್ಗೆ ಇಮ್ಮಡಿ ಅಲ್ಲ, ಇದು ನಮ್ಗೆ 100 ಪಟ್ಟು ಹೆಚ್ಚು ನಮ್ಗೆ ಆತ್ಮಬಲವನ್ನು ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಸಹಕಾರಿ ರಂಗದಲ್ಲಿ ಇವತ್ತು ನಮ್ಮ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು ಸಹೋದರರು ಹೇಳಿದ ಹಾಗೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿ ರಂಗದಲ್ಲಿ ಏನಾದರೂ ಸಾಧನೆ ಮಾಡಿದ್ದನ್ನು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಇವತ್ತು 2-3 ದಿನಗಳ ಕಾಲ ಅಧ್ಯಯನವನ್ನು ಮಾಡಿದ್ಮೇಲೆ ನಮ್ಗೆ ಅನ್ಸೋದಿಷ್ಟೇನೆ, ನಾವಷ್ಟೇ ಬಂದಾಗೋದಿಲ್ಲ, ನಮ್ಮ ಬ್ಯಾಂಕಿನ ಕೆಳಮಟ್ಟದ ಫ್ಯಾಕ್ಸ್ನ ಸೆಕ್ರೆಟರಿಗಳಿದ್ದಾರೆ, ಫ್ಯಾಕ್ಸ್ನ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲರನ್ನು ಕೂಡ ಇಲ್ಲಿಗೆ ಒಂದು ಸ್ಟಡಿ ಟೂರ್ ಕರ್ಕೊಂಡು ಬಂದು ಅವರಿಗೆ ಅಧ್ಯಯನವನ್ನು ಮಾಡಿಸಿ ಶಿಸ್ತು ಮತ್ತು ಬ್ಯಾಂಕಿನ ಕೆಲಸಗಳನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡಲಿಕ್ಕೆ ಇಲ್ಲಿ ಬಹಳಷ್ಟು ಅವಕಾಶಗಳಿದೆ. ಅಂತ ಮಾದರಿಯಾದಂಥ ಒಂದು ಈ ಸಂಸ್ಥೆಗೆ ಭೇಟಿ ಕೊಡಲಿಕ್ಕೆ ಬಹಳ ಸಂತೋಷ ತಂದಿದೆ ಅಂತ. ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಷ್ಟು ಸಾಧನೆಯನ್ನ ಮಾಡಬಹುದು, ಜೊತೆಗೆ ಆ ಸಹಕಾರಿ ಬ್ಯಾಂಕ್ನಲ್ಲಿ ಯಾರು ಆಡಳಿತವನ್ನ ಮಾಡಿದ್ರೆ ಯಾವ ರೀತಿಯಾದಂಥ ಸಾಧನೆಯನ್ನ ಮಾಡಬಹುದು, ಅದಕ್ಕೆ ತುಂಬ ಡೆಡಿಕೇಶನ್ ಬಹಳ ಅತ್ಯಗತ್ಯ. ಇವತ್ತೊಂದು ಜಿಲ್ಲಾ ಬ್ಯಾಂಕನ್ನ ಈ ಮಟ್ಟಕ್ಕೆ ತರಬೇಕು ಅಂತ ಹೇಳಿದ್ರೆ 27 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಬಹಳ ಶ್ರಮವನ್ನ ಹಾಕಿದ್ದಾರೆ. ಬಹುಶಃ ನಾವು 21 DCC ಬ್ಯಾಂಕ್ಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ನಮ್ಮ ಅಧ್ಯಕ್ಷರು ಮಾತನಾಡ್ಬೇಕಾದ್ರೆ ಹೇಳೋದು, ನಮ್ಮ ಅಪೆಕ್ಸ್ ಬ್ಯಾಂಕು ಮಾತೃ ಸಂಸ್ಥೆ, ಆದರೆ ಮಾತೃ ಸಂಸ್ಥೆಯ ಒಟ್ಟು ಏನು ಟರ್ನ್ ಓವರ್ ಇದೆ ಅದರಲ್ಲಿ 35% ನಮ್ಮ ಕೊಡುಗೆಯನ್ನ ನಮ್ಮ ದಕ್ಷಿಣ ಕನ್ನಡ ಬ್ಯಾಂಕ್ ಕೊಡ್ತಾ ಇದೆ. ಬಹುಶಃ ಈ ರೀತಿಯಾದಂತಹ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಇದರಿಂದ ಬಹಳಷ್ಟು ಶ್ರಮ ಇದೆ. ಅದರಿಂದ ನಾವೆಲ್ಲ DCC ಬ್ಯಾಂಕ್ನ ನಿರ್ದೇಶಕರು ಬಂದಿದ್ದೀವಿ, ಅಧ್ಯಕ್ಷಗಳು ಬಂದಿದ್ದೀವಿ, ನಮ್ಮೆಲ್ಲರಿಗೂ ಸಹ ಇದೊಂದು ಮಾದರಿ ಬ್ಯಾಂಕ್ ಆಗಿದೆ. ಬಹುಶಃ ನಮ್ಮ ಬ್ಯಾಂಕ್ಗಳಲ್ಲಿ ಇವತ್ತು ನಾವು 1,000 ಇದ್ದೀವಿ, 400 ಕೋಟಿ ಇದ್ದೀವಿ, 300 ಕೋಟಿಯವರು ಇದ್ದೀವಿ. ಈ ರೀತಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಗುಲ್ಬರ್ಗ DCC ಬ್ಯಾಂಕ್ನ ನಮ್ಮ ರಾಜ್ಕುಮಾರ್ ಪಾಟೀಲ್ ಸರ್ ಹೇಳ್ತಾ ಇದ್ದಾರೆ, ನಾವು ಇನ್ನು ಸೆಕ್ಷನ್ 11 ಇದ್ದೀವಿ, ಅದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸಾಕಷ್ಟು ಬ್ಯಾಂಕ್ಗಳು ಹಿನ್ನಡೆಯಾಗಿ ಮುನ್ನಡೆಗೆ ಬಂದಿದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಈ ಬ್ಯಾಂಕಿನ ಸಾಧನೆಯಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಸರ್ ದುವಾರಿ ಆಗಿದ್ದಾರೆ.
ಬಹುಶಃ ಇದರಿಂದ ಸಾಕಷ್ಟು ಸಹಕಾರಿಗಳ ಸಹಕಾರ ಅತ್ಯಗತ್ಯ. ಯಾವುದೇ ಒಂದು ಸಹಕಾರಿ ಬ್ಯಾಂಕ್ ಬೆಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲ ಸಹಕಾರಿಗಳ ಸಹಕಾರ ಅತ್ಯಗತ್ಯವಾಗಿ ಬೇಕಾಗಿದೆ. ಅದರಿಂದ ಈ ರೀತಿಯಲ್ಲಿ ನಮ್ಗೆ ಇವತ್ತೇನು ಅಧ್ಯಯನ ಮಾಡ್ಬೇಕಾದ್ರೆ ನಾವೊಂದೆರಡು ಸ್ವಸಹಾಯ ಸಂಘಗಳಿಗೂ ಸಹ ಭೇಟಿಯನ್ನು ಕೊಟ್ಟಿದ್ವಿ. ಸ್ವಸಹಾಯ ಸಂಘಗಳು ಇವತ್ತು ಬಹುತೇಕ ರಾಜ್ಯದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲಿಗೆ ಬಂದು ನೋಡ್ಲೇಬೇಕು. ಬಹುಶಃ ಒಂದು ನವೋದಯ ಟ್ರಸ್ಟ್ ಅನ್ನ ಮಾಡಿ ಸುಮಾರು 300 ಜನಕ್ಕೆ ಅಲ್ಲಿ ಉದ್ಯೋಗಾವಕಾಶವನ್ನ ಕೊಟ್ಟು ಅದ್ರ ಮುಖಾಂತರ ಮಹಿಳಾ ಸಂಘಗಳನ್ನ ಕ್ರೋಢೀಕರಿಸಿ ಅವ್ರಿಗೆ ಅವರ ಜೀವನವನ್ನ ಸ್ವಂತವಾಗಿ ಕಟ್ಟಿರತಕ್ಕಂಥ ಟ್ರೈನಿಂಗ್ ಅನ್ನ ಕೊಟ್ಟು ಅದ್ರ ಮುಖಾಂತರ ಸಾಕಷ್ಟು ಮಹಿಳೆಯರು ಸಂಸಾರಗಳನ್ನ ನಡೆಸಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಂತ ನಮ್ಮ ಟ್ರಸ್ಟ್ ಅನ್ನು ಸಹ ಸ್ಥಾಪನೆಯನ್ನ ಮಾಡಿದ್ದಾರೆ. ಬಹುಶಃ ನಮ್ಮ 21 DCC ಬ್ಯಾಂಕ್ಗಳಿಗೂ ಸಹ ಇದೊಂದು ಮಾದರಿ ಬ್ಯಾಂಕ್ ಆಗಿದೆ. ಈ ಮಾದರಿಯಲ್ಲಿ ನಾವು ಸಹ ಕೆಲಸ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ನಮ್ಗೆ ಬಂದಿದೆ. ಅದರಿಂದ ಮುಂದೊಂದು ದಿನಗಳಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಮಾದರಿ ಬ್ಯಾಂಕ್ ಆಗಿಟ್ಕೊಂಡು ನಾವೆಲ್ಲ DCC ಬ್ಯಾಂಕ್ಗಳು ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನ ನಮಗೆ ಕೊಟ್ಟಿದ್ದಾರೆ.